ಇದೇ ಬರುವ 11 ತಾರೀಕಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂಥ ಏನು 5 ಗ್ಯಾರಂಟಿ ಇದೆ. ಈವಾಗಲೇ 5 ಗ್ಯಾರಂಟಿಗಳನ್ನು ಸರ್ಕಾರ ಮಂಜೂರು ಮಾಡುವಂಥ ಕೆಲಸ ಆಗಿದೆ. ಅದರಲ್ಲಿ ಒಂದು ಗ್ಯಾರಂಟಿ ಮಹಿಳೆಯರಿಗೆ ಬಸ್ಸಿನಲ್ಲಿ ಉಚಿತ ಪ್ರಯಾಣ. ಇದು 11 ತಾರೀಕಿಗೆ 1 ಗಂಟೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಬೆಂಗಳೂರಿನಲ್ಲಿ ಈ ಯೋಜನೆಯನ್ನು ಚಾಲನೆ ಕೊಡಲಿಕ್ಕಿದ್ದಾರೆ. ಅದೇ ರೀತಿ ಈ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಈ ಯೋಜನೆಗೆ ಚಾಲನೆ ದೊರಕಲಿದೆ. ಪುತ್ತೂರಿನಲ್ಲಿ ಆದಿತ್ಯವಾರ 1 ಗಂಟೆಗೆ ನಮ್ಮ ಬಸ್ ನಿಲ್ದಾಣದಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಮಹಿಳೆಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ನಾಡಿದ್ದು ಆದಿತ್ಯವಾರ 1 ಗಂಟೆ ನಂತರ ಈ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಬಸ್ಸಿನಲ್ಲಿ ಸರ್ಕಾರಿ ಬಸ್ಸಿನಲ್ಲಿ ಉಚಿತವಾಗಿ ಇಡೀ ರಾಜ್ಯಕ್ಕೆ ಪ್ರಯಾಣ ಮಾಡುವಂಥ ಒಂದು ಯೋಜನೆ. ಅವರು ಏನು ತೋರಿಸ್ಬೇಕಂತೆಲ್ಲ ID ಕಾರ್ಡನ್ನು ತೋರಿಸಿದರೆ ಅವರು ಅಂದರೆ ಈ ಕರ್ನಾಟಕ ರಾಜ್ಯದ ಇಲ್ಲಿಯ ನಿವಾಸಿ ಆಗಿರಬೇಕು ಅನ್ನೋ ಒಂದು ಇದಕ್ಕೆ ಅವರು ID ಕಾರ್ಡ್ಗಳನ್ನು ತೋರಿಸುವ ಅವಶ್ಯಕತೆ ಇದೆ. ಅವರು ಈ ರಾಜ್ಯದಲ್ಲಿ ಎಲ್ಲ ಕಡೆಗಳಿಗೂ ಉಚಿತವಾಗಿ ತಿರುಗುವಂಥ ಕೆಲಸ ಬಸ್ಸಿನಲ್ಲಿ ಆಗ್ತದೆ. ಆ ಪ್ರಯುಕ್ತ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. 1 ಗಂಟೆಗೆ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತೇವೆ. ಆನಂತರ ಎಲ್ಲ ಮಹಿಳೆಯರು ಉಚಿತ ಬಸ್ ಈ ಯೋಜನೆ ಏನಿದೆ ಅದರ ಮುಖಾಂತರ ಇಡೀ ಪುತ್ತೂರು ನಗರಕ್ಕೆ ಸುಮಾರು 5 ರಿಂದ 10 ಬಸ್ಸಿನಲ್ಲಿ ಪ್ರದಕ್ಷಿಣೆಯನ್ನು ಹಾಕಿ ಅದನ್ನು ಸಂಭ್ರಮಾಚರಣೆ ಮಾಡುವಂಥ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲ ಮಹಿಳೆಯರು, ಇದು ಕಾಂಗ್ರೆಸ್ ಪಕ್ಷದ BJP ಪಕ್ಷದ ಒಬ್ಬರಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ಮಹಿಳೆಯರಿಗೂ ಇದೊಂದು ಒಳ್ಳೆಯ ಯೋಜನೆ. ಇಡೀ ರಾಜ್ಯವನ್ನು ಸುತ್ತುವಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ನಮ್ಮ ಲಕ್ಸುರಿ ಬಸ್ಸುಗಳನ್ನು ಬಿಟ್ಟು ಮತ್ತು ಹೊರ ರಾಜ್ಯಗಳಿಗೆ ಹೋಗುವ ಬಸ್ಸುಗಳು ಯಾವುದಿದೆ ಅದನ್ನು ಬಿಟ್ಟು ಬಾಕಿ ಎಲ್ಲ ಬಸ್ಸುಗಳಲ್ಲೂ ಕೂಡ ಯಾವಾಗ ಬೇಕಿದ್ರೂ ಸಂಚಾರವನ್ನು ಮಾಡಬಹುದು. ಬರೀ ಕಾರ್ಡನ್ನು ತೋರಿಸಿದ್ರಾಯಿತು. ಆ ರೀತಿಯಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ. ಮುಖ್ಯಮಂತ್ರಿಗಳು ಇದನ್ನು ಉದ್ಘಾಟನೆ ಮಾಡಲಿಕ್ಕಿರುವಂಥದ್ದು. ಹಾಗೆ ನಾಡಿದ್ದು ಆದಿತ್ಯವಾರ 1 ಗಂಟೆಯ ನಂತರ ಯಾರಿಗೆ ಬೇಕಿದ್ರೂ ಮಹಿಳೆಯರಿಗೆ ಉಚಿತ. ಎಲ್ಲ ಬೇರೆ ಬೇರೆ ಪಕ್ಷದವರು ಅವರು ಮಾತಿಗೆ ನಾವು ತುತ್ತಾಗ್ತಾ ಇದ್ದೀವಿ. 5 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷ ಕೊಡ್ತದಾ ಇಲ್ವಾ ಅಂತ. ಅದರಲ್ಲೂ ಉಚಿತ ಬಸ್ ಪಾಸ್ ಕೊಡುವಂಥದ್ದನ್ನು ನಾಡಿದ್ದು ಆದಿತ್ಯವಾರದಲ್ಲಿ ಆರಂಭವಾಗಿದೆ. ಇನ್ನು ಬಾಕಿ ಒಂದೇ ಏನು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅದನ್ನು ಕೂಡ ಹಂತದಲ್ಲಿ ಅದನ್ನು ಚಾಲನೆಗೆ ತರುವಂಥ ಕೆಲಸಗಳು ಆಗ್ತದೆ. ಎಲ್ಲ ಸಾರ್ವಜನಿಕರು ಪಕ್ಷ ಭೇದ ಮರೆತು ಎಲ್ಲ ಸಾರ್ವಜನಿಕರು ಈ ಪ್ರಯೋಜನವನ್ನು ಪಡ್ಕೊಳ್ಬೇಕು. ಮುಂದಿನ 3-4 ತಿಂಗಳಲ್ಲಿ ಪ್ರತಿ ಮಹಿಳೆಯರಿಗೆ ಕಾರ್ಡು ಕೊಡುವಂಥ ಕೆಲಸವನ್ನು ಕೂಡ ಆಗ್ತದೆ. ಈ ಎಲ್ಲ ಯೋಜನೆಗಳನ್ನು ಜನಗಳು ಪಡ್ಕೊಳ್ಬೇಕಂತ ಈ ಮಾಧ್ಯಮದ ಮೂಲಕ ಅವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಒಂದೇ ಸೂರಿನಡಿ ಅಭೂತಪೂರ್ವ ಬಟ್ಟೆಗಳ ಭಂಡಾರ. ಪುತ್ತೂರಿನ ಮಹತುಬಾರ ದೇವಾಲಯದ ಸಭಾಭವನದಲ್ಲಿ ತೆರೆದುಕೊಂಡಿದೆ ವಿನೂತನ ಬಟ್ಟೆಗಳ ಲೋಕ. ಇದು ಪುತ್ತೂರಿನ ಹತ್ತೂರಿನ ಜನರಿಗಾಗಿ ವಿಶೇಷ ಕೊಡುಗೆ. ಯಾವುದೇ ವಸ್ತು ಖರೀದಿಸಿ ಕೇವಲ 199 ರೂಪಾಯಿಗೆ ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟದ ಅಸಂಖ್ಯಾತ ಅತ್ಯುತ್ತಮ ವಿನ್ಯಾಸವುಳ್ಳ ಎಲ್ಲಾ ತರಹದ ಸೀರೆ, ಧೋತಿ, ಫ್ರಾಕ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ, ಟಾಪ್ಗಳು, ಲೆಗಿನ್ಸ್, ಪ್ಲಾಜೋ ಪ್ಯಾಂಟ್ಗಳು, ಶರ್ಟ್, ಜೀನ್ಸ್ ಪ್ಯಾಂಟ್ಗಳು, ನೈಟಿ, ಜರ್ಕಿನ್, ಬಾಬಾ ಸೂಟ್, ಚಪ್ಪಲಿಗಳು, ಬ್ಯಾಗ್, ಆಟಿಕೆ ಇನ್ನಷ್ಟು ಮತ್ತಷ್ಟು ನಿಮಗಾಗಿ ವಿನೂತನ ವಿಶೇಷ ಆಕರ್ಷಕ ಬೆಲೆಗೆ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ. ನ್ಯೂ ಚೆನ್ನೈ ಶಾಪಿಂಗ್ ಸೀರೆ ಹಾಗೂ ರೆಡಿಮೇಡ್ಗಳು. ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಸಭಾಭವನ, ಪುತ್ತೂರು. 5/6/2023 ಪ್ರಾರಂಭ. ನೀವು ಭೇಟಿ ಕೊಡಿ, ನಿಮ್ಮವರನ್ನು ಕರೆತನ್ನಿ. ಇದು ವಿನೂತನ ಬಟ್ಟೆಗಳ ಕಲೆಕ್ಷನ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.